ರಾಜ್ಯ ಸರ್ಕಾರ ಜನರಿಗೆ 10 ಕೆಜಿ ಪಡಿತರ ನೀಡುವ ಯೋಜನೆಗೆ ಕೇಂದ್ರ ಸರ್ಕಾರದ ಮುಂದೆ ಅಕ್ಕಿ ನೀಡುವಂತೆ ಬೇಡಿಕೆ ಸುದ್ದಿಯಾಗುತ್ತಿರುವಾಗ ಪ್ರತಿ ತಿಂಗಳ ಪಡಿತರ ಪಡೆಯಲು ಬಡ ಜನರು ಕೆಲಸ ಕಾರ್ಯ ಬಿಟ್ಟು ಅತಿ ದೂರದಿಂದ ಆಟೋ ಮೂಲಕ ಪಡಿತರ ಕೊಂಡು ಹೋಗುವ ವಿದ್ಯಮಾನಕ್ಕೆ ಸರ್ವರ್ ಸಮಸ್ಯೆಯಿಂದ ಕರಾವಳಿಯ ಬಹುತೇಕ ಕಡೆಯಲ್ಲಿ ಜನರು ರೋಸಿ ಹೋಗಿದ್ದಾರೆ. ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ 8 ಪಡಿತರ ವಿತರಣಾ ಕೇಂದ್ರದಲ್ಲಿ 8,000 ಮಂದಿ ಪಡಿತರ ಕಾರ್ಡು ಹೊಂದಿದವರು ಇದ್ದು, ಇಲ್ಲಿನ ಬಹುತೇಕ ಕೇಂದ್ರದಲ್ಲಿ ಕಳೆದ 5 ದಿನದಿಂದ ಪಡಿತರ ಸಿಗದೆ ಪ್ರತಿದಿನ ಸಂಜೆ ತನಕ ಕಾದು ಕುಳಿತು ಮರಳಿ ಮನೆಗೆ ಹೋಗುತ್ತಿರುವ ದೃಶ್ಯ ಕಂಡುಬಂದಿದೆ. ಅದೊಂದು ಚೀಟಿಯಲ್ಲಿ ಆದರೂ ಬರ್ತು ಕೊಡಿ ಅಂತ ಬ್ರಹ್ಮಾವರ ವ್ಯವಸಾಯ ಸೇವಾ ಸಂಸ್ಥೆ ವತಿಯಿಂದ ನಾವು ಸುಮಾರು 8 ಶಾಖೆಗಳ ಮೂಲಕ ಪಡಿತರನ್ನು ವಿತರಣೆ ಮಾಡ್ತಾ ಇದ್ದೇವೆ. ಸುಮಾರು 8,000 ಕಾರ್ಡ್ದಾರರು ನಮ್ಮೊಂದಿಗೆ ಇದ್ದಾರೆ. ಈ ತಿಂಗಳಲ್ಲಿ ನಮಗೆ ಸ್ವಲ್ಪ ಸರ್ವರ್ ಸಮಸ್ಯೆ ತುಂಬ ಕಾಣಿಸ್ಕೊಳ್ತಾ ಇದೆ. ಕಳೆದ ತಿಂಗಳವರೆಗೂ ಆ ಥರ ಯಾವುದು ಪ್ರಾಬ್ಲಮ್ ಇರಲಿಲ್ಲ. ಇದುವರೆಗೆ ಸುಮಾರು ಒಂದು 70% ಜನರಿಗೆ ಮಾತ್ರ ನಾವು ಪಡಿತರ ವಿತರಣೆ ಮಾಡಿದ್ದು, ಇನ್ನೂ 30% ಜನರಿಗೆ ಪಡಿತರ ವಿತರಣೆ ಮಾಡಬೇಕಾಗಿದೆ. ಪಾಪ ಹೆಚ್ಚಿನ ಬಡವರು ಬೆಳಿಗ್ಗೆಯಿಂದ ಸಂಜೆ ತನಕ ಬಂದು ಕಾದು ಹಿಂತಿರುಗುವಂತ ನೋಡ್ತಾ ಇದ್ದೇವೆ. ಕೆಲವರು ರಿಕ್ಷಾ ಮಾಡ್ಕೊಂಡು ಬರ್ತಾರೆ, ದೂರದಿಂದ ಬರ್ತಾರೆ. ಬ್ರಹ್ಮಾವರ